ಮಂಗಳೂರು ಮಹಾನಗರ ಪಾಲಿಕೆಯ 2022-23ನೇ ಸಾಲಿನ ಆಯವ್ಯಯ ಮಂಡನೆ ಪಾಲಿಕೆಯ ಸಭಾಂಗಣದಲ್ಲಿ ನಡೆಯಿತು. 2022-23ನೇ ಸಾಲಿನ ಆದಾಯ 578.65 ಕೋಟಿ ರೂಪಾಯಿಯಾಗಿದ್ದು, ಒಟ್ಟು ವೆಚ್ಚ 561.36 ಕೋಟಿ ರೂಪಾಯಿ ಅಂದಾಜಿಸಿದ್ದು, ಅಂತಿಮ ಶುಲ್ಕ 345.11 ಕೋಟಿ ರೂಪಾಯಿ ನಿರೀಕ್ಷೆ ಮಾಡಲಾಗಿದೆ. ನಗರದ ಪಾಲಿಕೆಯ ಸಭಾಂಗಣದಲ್ಲಿ ತೆರಿಗೆ ನಿರ್ಧರಣೆ, ಹಣಕಾಸು ಮತ್ತು ಅಪೀಲು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶೋಭಾ ರಾಜೇಶ್ ಅವರು ಬಜೆಟ್ ಮಂಡನೆ ಮಾಡಿದ್ದು, ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳು, ಘನತ್ಯಾಜ್ಯ ನಿರ್ವಹಣೆ, ಪರಿಸರ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಪೌರ ಕಾರ್ಮಿಕ ಗೃಹಭಾಗ್ಯ ಯೋಜನೆಯಲ್ಲಿ G3 ಮಾದರಿಯ ಮೊದಲನೇ ಹಂತದ ವಸತಿ ಗೃಹವನ್ನು ಜಪ್ಪು ಮಹಾಕಾಳಿ ಪಡ್ಪುವಿನ 2.32 ಕೋಟಿ ಖರ್ಚು ಮಾಡಿ ನಿರ್ಮಿಸಲಾಗಿದ್ದು, 32 ಫಲಾನುಭವಿಗಳ ಪೈಕಿ 18 ಮಂದಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಉಳಿದ 14 ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯ ಬಗ್ಗೆ ಮಂಜೂರಾತಿಗಾಗಿ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಅನುಮೋದನೆಗೆ ಸಲ್ಲಿಸಲಾಗಿದೆ. 24.10 ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಸರ್ಕಾರವು ನೀಡಿರುವ ಸುತ್ತೋಲೆಯಂತೆ 5.50 ಕೋಟಿ ರೂಪಾಯಿಗಳನ್ನು ಪಕ್ಕಾ ಮನೆ ನಿರ್ಮಾಣ, ಮನೆ ದುರಸ್ತಿ, ಶಿಕ್ಷಣ, ಸಣ್ಣ ಉದ್ದಿಮೆದಾರರಿಗೆ ಸಹಾಯಧನ, ಅಡುಗೆ ಅನಿಲ ಸಂಪರ್ಕ, ವೈದ್ಯಕೀಯ ವೆಚ್ಚ ಧನ ಸಹಾಯ, ಸಮುದಾಯಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾಯ್ದಿರಿಸಲಾಗಿದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವೆಟ್ವೆಲ್ಗಳಲ್ಲಿ ಒಳಚರಂಡಿ ನೌಕರರಿಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗುವುದು. ವೆಟ್ವೆಲ್ ಎಸ್ಟಿಪಿಗಳನ್ನು ಪರಿಸರ ಸ್ನೇಹಿ ಮಾಡುವ ಉದ್ದೇಶದಿಂದ ಪ್ರತಿ ವೆಟ್ವೆಲ್ ಮತ್ತು ಎಸ್ಟಿಪಿಗಳಲ್ಲಿ 30 ಗಿಡಗಳನ್ನು ಟ್ರೀ ಗಾರ್ಡ್ ಸಹಿತ ನೆಟ್ಟು ಅದರ ನಿರ್ವಹಣೆ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಮಂಗಳೂರು ಉತ್ತರ ಹಾಗೂ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿವೇಚನೆಯಂತೆ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ 2022-23ನೇ ಸಾಲಿನ ಆಯವ್ಯಯದಲ್ಲಿ 1,500 ಲಕ್ಷಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಮಾಡಲಾಗಿದೆ. ಸುರತ್ಕಲ್ ವ್ಯಾಪ್ತಿಯ ಕೃಷ್ಣಾಪುರ ಮಾರುಕಟ್ಟೆ ಕಾಮಗಾರಿಗೆ ಹಿಂದಿನ ಬಜೆಟ್ ಭಾಷಣದಲ್ಲಿ ಘೋಷಿಸಿರುವಂತೆ ಪಾಲಿಕೆಯ ಉದ್ದಿಮೆ ನಿಧಿ ಅಡಿಯಲ್ಲಿ 1.75 ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣಗೊಳಿಸಿ ಮಾಸಿಕ ಬಾಡಿಗೆ ವಸೂಲಿಗೆ ಕ್ರಮವಹಿಸಲಾಗುವುದು ಎಂದು ಹೇಳಿದರು. ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆಗಾಗಿ ಪಾಲಿಕೆ ಹಾಗೂ ಸಿಎಸ್ಆರ್ ನಿಧಿಗಳಲ್ಲಿ ನಿರ್ವಹಿಸಲಾಗುವುದು. ಮುಂದಿನ ಆರ್ಥಿಕ ವರ್ಷದಲ್ಲಿ 15 ಲಕ್ಷಗಳನ್ನು ಪಾಲಿಕೆ ನಿಧಿಯಿಂದ ಖರ್ಚು ಮಾಡಲಾಗುವುದು. ಪಾಲಿಕೆ ವ್ಯಾಪ್ತಿಯ 8 ಕೊಳಗೇರಿ ಪ್ರದೇಶಗಳಲ್ಲಿ ಪ್ರತಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಒಂದು ಪ್ರದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸಲು 25 ಲಕ್ಷಗಳನ್ನು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಕಾಯ್ದಿರಿಸಲು ಕ್ರಮವಹಿಸಲಾಗುವುದು ಎಂದು ಹೇಳಿದರು. ಆಸ್ತಿ ತೆರಿಗೆ ಪಾವತಿ, ಉದ್ದಿಮೆ ಪರವಾನಗಿ, ನೀರಿನ ಶುಲ್ಕ ಡಿಜಿಟಲೀಕರಣ ಆನ್ಲೈನ್ ಮಾಡಲಾಗಿದ್ದು, ಇಂದಿನ ಆಯವ್ಯಯ ಭಾಷಣದಲ್ಲಿ ಸಾರ್ವಜನಿಕರಿಗೆ ನೀಡಿದ ಆಶ್ವಾಸನೆಯನ್ನು ಈಡೇರಿಸಲಾಗಿದೆ. ಪ್ರಸ್ತುತ ರೂಪಾಯಿ 13.80 ಕೋಟಿಗಳ ಪರಿಹಾರವನ್ನು ಪಾವತಿ ಮಾಡಲಾಗುತ್ತದೆ ಹಾಗೂ ಈಗಾಗಲೇ ಘನತ್ಯಾಜ್ಯ ಕುಸಿತದಿಂದ ಮುಳುಗಡೆಯಾಗಿರುವ 17.25 ಎಕರೆ ಸ್ಥಳವನ್ನು ಭೂಸ್ವಾಧೀನಪಡಿಸುವ ಬಗ್ಗೆ ಸರ್ಕಾರದಿಂದ ಮಂಜೂರಾತಿ ದೊರಕಿದ್ದು, ಪ್ರಸ್ತುತ ಪರಿಶೀಲನೆಗಾಗಿ ತಾಲೂಕು ಕಚೇರಿಗೆ ಸಲ್ಲಿಸಲಾಗಿದ್ದು, ಪರಿಶೀಲನಾ ಹಾಗೂ ಶಿಫಾರಸು ವರದಿಯನ್ನು ಪಡೆದ ನಂತರ 8 ಕುಟುಂಬಗಳಿಗೆ ಪರಿಹಾರ ನೀಡಲು ಕ್ರಮವಹಿಸಲಾಗುವುದು. 2022-23ನೇ ಸಾಲಿನ ಆಯವ್ಯಯ ಅಂದಾಜು 2022-23ನೇ ಸಾಲಿನ ಪ್ರಾರಂಭಿಕ ಶುಲ್ಕ ರೂಪಾಯಿ 322.81 ಕೋಟಿ ಮತ್ತು ಆದಾಯ ರೂಪಾಯಿ 578.65 ಕೋಟಿ, ಒಟ್ಟು ವೆಚ್ಚ ರೂಪಾಯಿ 561.35 ಕೋಟಿ ಅಂದಾಜಿಸಿದ್ದು, ಅಂತಿಮ ಶುಲ್ಕ ರೂಪಾಯಿ 345.11 ಕೋಟಿ ನಿರೀಕ್ಷಿಸಲಾಗಿದೆ. 2022-22ನೇ ಸಾಲಿನ ಆಯವ್ಯಯದ ದೃಷ್ಟಿಕೋನ ಈ ಕೆಳಗಿನಂತಿದೆ. ಪರಿಸರ ಮತ್ತು ನೀರಿನ ಸಂರಕ್ಷಣೆ ಹೆಚ್ಚು ಆದ್ಯತೆ, ಸ್ವಚ್ಛತೆ ಮತ್ತು ಶುಚಿಗೆ ಹೆಚ್ಚು ಒತ್ತು, ಕಲ್ಯಾಣ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಗಮನ, ಪ್ರಗತಿಯಲ್ಲಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಆದ್ಯತೆ, ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗೆ ಹೆಚ್ಚಿನ ಆದ್ಯತೆ. ಕೇಂದ್ರ ಕಚೇರಿಯಲ್ಲಿ ಜಾರಿಗೆ ತರಲಾಗಿದ್ದು, ಇದನ್ನು ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಕಚೇರಿಗಳಿಗೆ ವಿಸ್ತರಿಸಲು ಇಂದಿನ
8,003 ಹೆಚ್ಚು ಆಸ್ತಿಗಳನ್ನು ಗುರುತಿಸಲಾಗಿದ್ದು, ಇನ್ನು ಕೈತಪ್ಪಿರುವ ಆಸ್ತಿಗಳನ್ನು ಗುರುತಿಸಿ ಆಸ್ತಿ ಜಾಗದ ವ್ಯಾಪ್ತಿಗೆ ಒಳಪಡಿಸಿ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ಈಗಾಗಲೇ ಆಸ್ತಿ ಸಮೀಕ್ಷೆ ಪ್ರಾರಂಭವಾಗಿದ್ದು, ಇಂದಿನ ಬಜೆಟ್ ಭಾಷಣದಲ್ಲಿ 2021-22ನೇ ಸಾಲಿನಿಂದ ಆನ್ಲೈನ್ ಸೇವೆಯನ್ನು ಸಾರ್ವಜನಿಕರಿಗೆ ನೀಡಲಾಗುವುದು ಎಂದು ಘೋಷಣೆ ಮಾಡಲಾಗಿತ್ತು. ಅದರಂತೆ ಪ್ರಸ್ತುತ ಆನ್ಲೈನ್ ಮುಖಾಂತರವೇ ಪಾವತಿಗೆ ಕ್ರಮ ವಹಿಸಲಾಗಿರುತ್ತದೆ. ಇದು ನಮ್ಮ ಮಂಗಳೂರು ನಾಗರಿಕರಿಗೆ ಹರ್ಷ ತರುವ ವಿಚಾರವಾಗಿದೆ. ಕೇಂದ್ರ ಸರ್ಕಾರದ ಅನುದಾನಗಳು 15ನೇ ಹಣಕಾಸು ಆಯೋಗದ ಅನುದಾನ 19 ಕೋಟಿಗಳು, ನಲ್ಮ ಅನುದಾನ 0.25 ಕೋಟಿಗಳು, ಒಟ್ಟು ಅನುದಾನ 19.25 ಕೋಟಿಗಳು. ರಾಜ್ಯ ಸರ್ಕಾರದ ಅನುದಾನಗಳು ಎಸ್ಎಫ್ಸಿ ವೇತನ 30 ಕೋಟಿಗಳು, ಎಸ್ಎಫ್ಸಿ ಮುಕ್ತ ನಿಧಿ 5.50 ಕೋಟಿಗಳು, ಎಸ್ಎಫ್ಸಿ ವಿದ್ಯುತ್ 40 ಕೋಟಿಗಳು, ವಿಶೇಷ ಮೂಲಭೂತ ಸೌಕರ್ಯ ಯೋಜನೆ 22 ಕೋಟಿಗಳು, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 35 ಕೋಟಿಗಳು, ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆ 1.75 ಕೋಟಿಗಳು, ಒಟ್ಟು ಅನುದಾನ 134.75 ಕೋಟಿಗಳು. ಕೇಂದ್ರ ಪುರಸ್ಕೃತ ಹಾಗೂ ಇತರೆ ಅನುದಾನ ಸ್ವಚ್ಛ ಭಾರತ್ ಮಿಷನ್ ಅನುದಾನ 6 ಕೋಟಿಗಳು, ಹೌಸಿಂಗ್ ಫಾರ್ ಆಲ್ ಮತ್ತು ವಸತಿ 8 ಕೋಟಿಗಳು, ವಾಣಿಜ್ಯ ಸಂಕೀರ್ಣ ನಿರ್ಮಾಣ 15 ಕೋಟಿಗಳು, ಸಂಸತ್ ವಿಧಾನಸಭಾ ಸದಸ್ಯರ ಪ್ರದೇಶಾಭಿವೃದ್ಧಿ ಅನುದಾನ 0.35 ಕೋಟಿಗಳು, ಒಟ್ಟು ಅನುದಾನ 29.35 ಕೋಟಿಗಳು. ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಪಂಪ್ ಹೌಸ್ ಹಾಗೂ ಗುಂಡೆ ರೇಚಕ ಸ್ಥಾವರಗಳ ನವೀಕರಣ, ಓವರ್ಹೆಡ್ ಟ್ಯಾಂಕ್ಗಳ ಸ್ವಚ್ಛತೆ ಮತ್ತು ನೀರು ಕೊಳವೆ ಮಾರ್ಗಗಳ ಸೋರಿಕೆ ದುರಸ್ತಿ ನಿರ್ವಹಣೆಗಾಗಿ, ಬೇಸಿಗೆ ಕಾಲದಲ್ಲಿ ಟ್ಯಾಂಕ್ ಮುಖಾಂತರ ನೀರು ಸರಬರಾಜು ನಿರ್ವಹಣೆಗಾಗಿ, ನೀರಿನ ಶುದ್ಧೀಕರಣಕ್ಕಾಗಿ ಬೇಕಾಗಿರುವ ರಾಸಾಯನಿಕಗಳ ಖರೀದಿಗಾಗಿ ಒಟ್ಟು ರೂಪಾಯಿ 17.25 ಕೋಟಿಗಳನ್ನು ಮೀಸಲಿರಿಸಲಾಗಿರುತ್ತದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವೆಟ್ವೆಲ್ಗಳಲ್ಲಿ ಒಳಚರಂಡಿ ನೌಕರರಿಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಲಾಗುವುದು. ಒಳಚರಂಡಿ ನೌಕರರ ಆರೋಗ್ಯ ಮತ್ತು ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡಲು ಸುರಕ್ಷಿತ ಸಾಧನಗಳ ಕಿಟ್ ನೀಡಲಾಗುವುದು. ಹಸಿರೇ ನಮ್ಮ ಉಸಿರು. ವೆಟ್ವೆಲ್ ಎಸ್ಟಿಪಿಗಳನ್ನು ಪರಿಸರ ಸ್ನೇಹಿ ಮಾಡುವ ಉದ್ದೇಶದಿಂದ ಪ್ರತಿ ವೆಟ್ವೆಲ್ ಮತ್ತು ಎಸ್ಟಿಪಿಗಳಲ್ಲಿ 30 ಗಿಡಗಳನ್ನು ಟ್ರೀ ಗಾರ್ಡ್ ಸಹಿತ ನೆಟ್ಟು ಅದರ ನಿರ್ವಹಣೆ ಮಾಡಲಾಗುವುದು. ಖಾಸಗಿ ಕಟ್ಟಡಗಳಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಅಳವಡಿಸಿಕೊಳ್ಳುವ ಕಟ್ಟಡದ ಮಾಲೀಕರಿಗೆ ಸ್ವಚ್ಛತೆಯ ಸೈನಿಕ ಎಂಬ ಹೆಸರಿನ ಅಭಿನಂದನಾ ಪತ್ರ ನೀಡಲಾಗುವುದು. ಸುರತ್ಕಲ್ ವ್ಯಾಪ್ತಿಯ ಕೃಷ್ಣಾಪುರ ಮಾರುಕಟ್ಟೆ ಕಾಮಗಾರಿಗೆ ಇಂದಿನ ಬಜೆಟ್ ಭಾಷಣದಲ್ಲಿ ಘೋಷಿಸಿರುವಂತೆ ಪಾಲಿಕೆಯ ಉದ್ದಿಮೆ ನಿಧಿಯಡಿಯಲ್ಲಿ ರೂಪಾಯಿ 1.75 ಕೋಟಿಗಳಿಗೆ ಟೆಂಡರ್ ಕರೆಯಲಾಗಿದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣಗೊಳಿಸಿ ಮಾಸಿಕ ಬಾಡಿಗೆ ವಸೂಲಿಗೆ ಕ್ರಮ ವಹಿಸಲಾಗುವುದು. ಈ ಸಂದರ್ಭದಲ್ಲಿ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಮೇಯರ್ ಪ್ರೇಮಾನಂದ್ ಶೆಟ್ಟಿ, ಉಪಮೇಯರ್ ಸುಮಂಗಲಾ ರಾವ್, ಸ್ಥಾಯಿ ಸಮಿತಿ ಸದಸ್ಯರುಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.